ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಭಿನ್ನ ರೀತಿಯಾದಂಥ ಖಾದ್ಯಗಳು ತಯಾರಾಗಬೇಕು ಅಂತ ಹೇಳಿದರೆ ಪ್ರತಿನಿತ್ಯವೂ ತಯಾರಾಗುತ್ತೆ. ಎಲ್ಲಿ? ಇದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಫ್ಲೋರಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾಗೆಯೇ ಲಲಿತಾ ಜ್ಯುವೆಲ್ಲರ್ಸ್. ಸೊ ಮಹಿಳೆಯರಿಗೆ ಅಚ್ಚುಮೆಚ್ಚಿನ ಆಭರಣಗಳು, ಯಾವಾಗಲೂ ಆಭರಣಗಳು ಇಷ್ಟವೇ ಆಗಿರುತ್ತೆ. ಅದು ಗೋಲ್ಡಲ್ಲಾಗಿರಲಿ ಅಥವಾ ಸಿಲ್ವರ್ ಆಗಿರಲಿ, ಪ್ಲಾಟಿನಮ್ ಆಗಿರಲಿ, ಯಾವುದೇ ಕೂಡ. ಸೊ ಡೈಮಂಡ್ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಇಷ್ಟ. ಇವೆಲ್ಲವೂ ಕೂಡ ಲಭ್ಯ ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರಿನಲ್ಲಿ. ಮಹಿಳೆಯರಿಗೆ ಆಭರಣಗಳು ಏನೋ ಇಷ್ಟ, ಆಭರಣಗಳು ಸಲೀಸಾಗಿ ಬರಬೇಕು, ಮನೆಯವ್ರನ್ನೆಲ್ಲ ಅಚ್ಚುಮೆಚ್ಚಾಗಿ ಅವ್ರಿಗೆ ಖುಷಿ ಪಡಿಸಿ ಆಭರಣಗಳು ತಗೊಳ್ಬೇಕು ಅಂತ ಹೇಳಿದ್ರೆ ಸೊ ಪ್ರತಿನಿತ್ಯವೂ ತಟ್ಟೆಯಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ತಯಾರಾಗಿ ಸರ್ವ್ ಮಾಡ್ತಾ ಇರಬೇಕು ಅಲ್ವಾ? ಯಾಕೆಂತ ಹೇಳಿದರೆ ಹೊಟ್ಟೆ ತಣ್ಣಗಾಗಿದ್ರೆ ಎಲ್ಲರನ್ನೂ ಕೂಡ ಮೆಚ್ಚಿಸ್ಬೋದು. ಹಾಗೆಯೇ ಇವತ್ತಿನ ಈ ಸಂಚಿಕೆಯಲ್ಲಿ ದಿವ್ಯಾ ಶೆಟ್ಟಿ ಅವರು ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ರೀತಿಯಾದಂಥ ಖಾದ್ಯಗಳು, ಬನ್ನಿ ಅವ್ರನ್ನ ಕೇಳೋಣ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ತುಂಬಾ ಸುಂದರವಾಗಿ ಕಾಣ್ತಾ ಇದ್ರಿ, ಒಳ್ಳೆ ಜ್ಯುವೆಲ್ರಿ ಎಲ್ಲ ಹಾಕೊಂಡಿದ್ದೀರಿ. ಸೊ ಜ್ಯುವೆಲ್ರಿ ಅಂದ್ರೆ ಇಷ್ಟ, ತುಂಬಾ ಇಷ್ಟ. ಹೌದು. ಸೊ ಬೆಸ್ಟ್ ಅಂತ ಹೇಳಿದ್ರೆ ಜ್ಯುವೆಲ್ರಿ ಯಾವ್ದು ರೀತಿ ನಿಮ್ಗೆ ಡಿಸೈನ್ ಬೇಕು, ಟ್ರೆಡಿಷನಲ್ ಮುಂದಿನ ಕಾಲದಲ್ಲಿ ಹಾಕ್ತಾ ಇದ್ದಂತ, ಸಾರಿ ಮುಂದಿನ ಅಲ್ಲ ಹಿಂದಿನ ಕಾಲದಲ್ಲಿ ಹಾಕ್ತಾ ಇದ್ದಂತ ಜ್ಯುವೆಲ್ರೀಸ್ ಅಂದ್ರೆ ಆಂಟೀಕ್ ಅಂತ ಹೇಳ್ತೀವಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯುವೆಲ್ರಿ ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರಲ್ಲಿ ಲಭ್ಯವಾಗಿದೆ. ಹೌದು. ಸೊ ಒಂದ್ಸರಿ ಭೇಟಿ ಕೊಡಿ. ಹೌದು, ನಿಮ್ಮನ್ನ ನೋಡ್ತಾ ಇರುವಾಗ ಅನ್ಕೊಂಡೆ ನಿಮ್ಗೆ ಜ್ಯುವೆಲ್ರಿ ತುಂಬಾ ಅಂತ ಹೇಳಿ. ಸೊ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಎಲ್ಲವೂ ಕೂಡ ಇದೆ. ಸರಿ, ಸೊ ಜ್ಯುವೆಲ್ರಿ ಏನೋ ಆಯ್ತು ನೋಡಿ. ಮಹಿಳೆಯರು ಒಟ್ಟಿಗೆ ಕೂತ್ಕೊಂಡ್ರೆ ಫಸ್ಟ್ ಅದನ್ನೇ ನಿಮ್ ಜ್ಯುವೆಲ್ರಿ ಇದನ್ನೆಲ್ಲ ನಾವು ನೋಡ್ತೇವೆ ಅಲ್ವಾ? ಸೊ ಫಸ್ಟ್ ಡಿಸ್ಕಷನ್ ಯಾವಾಗ್ಲೂ ಅದೇ. ಆಮೇಲೆ ಏನ್ ಅಡ್ಗೆ ಮಾಡಿದೀರಿ, ಏನು ಡಿಫರೆಂಟ್ ಆಗಿತ್ತು ಮನೆ. ನಾನು ಇವತ್ತು ಏನ್ ಅಡ್ಗೆ ಮಾಡಿದಿರಿ ಕೇಳಲ್ಲ, ಏನ್ ಅಡ್ಗೆ ಮಾಡ್ತೀರಿ ಕೇಳ್ತೀವಿ. ನಾನೀಗ ನಿಮ್ಗೆ ವೀಕ್ಷಕರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಇವತ್ತು ಸೋಯಾಬೀನ್ ವಿತ್ ಎಗ್ ಹಾಕಿ ಮಸಾಲ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೋಯಾಬೀನ್ ವಿತ್ ಎಗ್ ಗ್ರೇವಿ ಡಿಶ್. ಗ್ರೇವಿ, ಗ್ರೇವಿ, ನಾರ್ಮಲ್ ಗ್ರೇವಿ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. ಖಾಲಿ ಸೋಯಾಬೀನ್ ಅಂದ್ರೆ ಟೇಸ್ಟ್ ಅಷ್ಟು ಬರೋದಿಲ್ಲ ಅಲ್ಲ, ಅದಕ್ಕೆ ಒಂಚೂರು ಎಗ್ ಆಡ್ ಮಾಡಿ ನಾನು ಮಸಾಲ ಮಾಡ್ತಾ ಇದ್ದೀನಿ. ಚಿಕನ್ ಬದಲು ಸೋಯಾಬೀನ್ ಅಂದ್ರೆ ಅದು ಸ್ವಲ್ಪ ಒಂದೇ ರೀತಿಯಾಗಿ ಟೇಸ್ಟ್ ಕೊಡುತ್ತೆ. ಹೌದು ಅಲ್ವಾ? ಸರಿ, ಹಾಗಾದ್ರೆ ತಡ ಮಾಡೋದೇ ಬೇಡ, ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ಕೊಳ್ತಾ ಇದೆ. ಹೌದು, ನೋಡೋಣ. ಓಕೆ, ತಯಾರಿ ಮಾಡುವ. ಎಸ್ ಮೇಡಮ್. ಸೊ ಹಾಗಾದ್ರೆ ಈಗ ಸೋಯಾ ಹಾಗೂ ಎಗ್ ಒಟ್ಟಿಗೆ ಸೇರಿಸಿ ಒಂದು ಸಿಂಪಲ್ ಮಸಾಲ ನಾವು ರೆಡಿ ಮಾಡ್ಕೊಳ್ಳುವ. ಶುರು ಮಾಡೋಣ. ನಾನು ಸೋಯಾ ಸಾಸ್ 1 ಕಪ್ ಅಷ್ಟು ತಗೊಂಡಿದ್ದೀನಿ. ನಾರ್ಮಲಿ ಹಾಫ್ ಪ್ಯಾಕೆಟ್, ಇದು ಪ್ಯಾಕೆಟ್ ಸಿಗುತ್ತೆ ಅಂಗಡಿಯಲ್ಲಿ. ಇದನ್ನೊಂದು 10 ಮಿನಿಟ್ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಬಿಸಿನೀರಲ್ಲೂ ಹಾಕ್ಬೋದು ಅಥವಾ ತಣ್ಣೀರಲ್ಲಿ ಸಹ ಹಾಕ್ಬೋದು. ಮತ್ತೊಂದು ಸ್ವಲ್ಪ ಬೇಕಾ ಬೇಡ, ಯಾಕಂದರೆ ಚಪ್ಪೆ ಇರ್ತದೆ, ಅದಕ್ಕೆ ಸಾಲ್ಟ್ ಹಾಕಿದ ನೀರಲ್ಲೇ ಇದನ್ನು ಉಳಿಸಿಟ್ಟಿದ್ದೇನೆ. ಜಾಸ್ತಿ ಬೇಡ, ಯಾಕಂದರೆ ಮಸಾಲೆಗೆ ನಾವು ಪುನಃ ಸಾಲ್ಟ್ ಹಾಕ್ತೇವೆ. ಸ್ವಲ್ಪ ಹಾಕ್ಕೊಂಡಿದ್ದೇನೆ. ನೀರಿಂದ ತೆಗೆಯುವಾಗೆಲ್ಲ ಫುಲ್ ಇದು ಮಾಡ್ಕೊಂಡಿದ್ದೇನೆ ನೋಡಿ. ಆದರೂ ಸಹ ಇಷ್ಟು ನೀರಿದೆ. ಈಗ ಹೆಚ್ಚಿನವರಿಗೆ ಸೋಯಾಬೀನ್ ಟೇಸ್ಟ್ ಬಗ್ಗೆ ಗೊತ್ತಿಲ್ಲ, ತಿಳ್ಕೊಂಡಿದ್ದಾರೆ ಚಪ್ಪೆ ಆಗ್ತದೆ ಅಂತೇಳಿ. ಅದಕ್ಕೆ ನಾವು ಅದಕ್ಕೆ ತಕ್ಕ ಮಸಾಲೆ ಎಲ್ಲ ಹಾಕಿ ಡಿಫ್ರೆನ್ಸ್ ಆಗಿ ಮಾಡಿದರೆ
ಇದರ ವೆಜ್ ಅಲ್ಲೂ ಬಳಸಬಹುದು. ಈಗ ನೀವು ಎಗ್ ಬಳಸ್ಕೊಂಡು ಎಗ್ ಬಳಸ್ತಾ ಅದ್ರ ಇದ್ದೀನಿ, ಜೊತೆಗೂ ಹಾಕೊಳ್ಬಹುದು. ಎಗ್ ಬದಲಿಗೆ ಏನಾದರೂ ಜೋಳದ ಪುಡಿಯ ಅಥವಾ ಸ್ವಲ್ಪ ಕಡಲೆ ಹಿಟ್ಟ ಮಿಕ್ಸ್ ಮಾಡ್ಕೊಳ್ಬೋದು ಬೇಕಾದರೆ. ಪ್ಯೂರ್ ವೆಜ್ ಅವರು ಬೇಡ ಇದ್ದವರು ಪ್ಯೂರ್ ವೆಜ್ನವರು ಹಾಗೆ. ಈಗ ನಾನು ಇದಕ್ಕೆ ಎಗ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಎಗ್ ತಗೊಳ್ತಾ ಇದ್ದೀನಿ ನಾನು ಇದಕ್ಕೆ. ಓಕೆ, ಮತ್ತು ಸ್ವಲ್ಪ ಅರುಣ ಮಸಾಲದವ್ರದ್ದು ನಾವು ಕೆಂಪು ಚಿಲ್ಲಿ ಪೌಡ್ರ್ ತಗೊಳ್ಳೋಣ ನಾವು. ಚಿಲ್ಲಿ ಪೌಡರ್. ಓಕೆ. ಸೊ ಅರುಣಾದವರ ಚಿಲ್ಲಿ ಪೌಡರ್ ಆಗಿರಲಿ ಯಾವುದೇ ಆಗಿರಲಿ, ಹೌದು. ಸೊ ಫ್ರೆಶ್ ಟೇಸ್ಟ್ ಅಂಡ್ ಅರೋಮಾನು ಕೊಡುತ್ತೆ. ಯಾಕೆಂತ ಹೇಳಿದ್ರೆ ಇದು ಕುಟ್ಟಿ ಪುಡಿ ಮಾಡಿದಂತ ಒಂದು ಪುಡಿ. ಹೌದು. ಸೊ ಹಾಗಾಗಿ ನಿಮ್ಗೆ ಆ ಫ್ರೆಶ್ನೆಸ್ ಹಾಗೆ ಸಿಗುತ್ತೆ. ಹೇಗೆ? ಹಾಂ, ಸಾಕು ಈಗ ಸಾಕು. ಹಾಗೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೇನೆ. ಇದೀಗ ಎರಡನೇ ಬಾರಿ ನಾನು ಸಾಲ್ಟ್ ಹಾಕೊಳ್ಳೋದು, ಯಾಕಂದರೆ ಮುಳುಗಿಸುವಾಗ ಸ್ವಲ್ಪ ಸಾಲ್ಟ್ ಹಾಕಿದೆ ನಾನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಏನು ಡೀಪ್ ಫ್ರೈ ಥರ ಏನಾದರೂ? ಇಲ್ಲ, ಡೀಪ್ ಫ್ರೈ ಇಲ್ಲ, ಇದನ್ನು ಸ್ವಲ್ಪ ನಾರ್ಮಲ್ ಫ್ರೈ ಮಾಡ್ಕೊಳ್ಬೇಕು. ಹಾಂ. ನೀವು ಮ್ಯಾರಿನೇಷನ್ ಮಾಡ್ತಾ ಇರೋದು ನೋಡಿದ್ರೆ ನಾನು ಅನ್ಕೊಂಡೆ ಡೀಪ್ ಫ್ರೈ ಆಗಿರ್ಬೋದು ಹೇಳಿ. ಓಕೆ, ಇದೀಗ ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಒಂದು 5 ಮಿನಿಟ್ ಅದು ಎಲ್ಲ ಹೀರ್ಕೊಳ್ಬೇಕು, ಅದನ್ನು ನಾವು ಇಟ್ಕೊಳ್ಳುವ. ಈಗೊಂದು ಕಡಾಯಿ ತಗೊಂಡು ಅದಕ್ಕೊಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ವ. ನಾವೀಗ ಇದಕ್ಕೆ ಆಲೂಗಡ್ಡೆ ಯೂಸ್ ಮಾಡ್ತಾ ಇದ್ದೇವೆ. ಆಲೂಗಡ್ಡೆಯನ್ನು ಫ್ರೈ ಮಾಡ್ಕೊಳ್ಬೇಕು, ಆಮೇಲೆ ಅದು ಬಾಯ್ಲ್ ಮಾಡ್ಕೊಳ್ಳೋದು ಹಾಗೆ. ಡನ್. ಸೊ ಆಲೂಗಡ್ಡೆ, ಸೋಯಾ ಚಂಕ್ಸ್, ಎಗ್ ಎಲ್ಲವೂ ಕೂಡ ಇದೆ. ಸೊ ಒಳ್ಳೆ ರಿಚ್, ತುಂಬ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಹೌದು. ಸೊ ಆಯಿಲ್ ಹಾಕಬೇಕು. ಹಾಂ, ಆಯಿಲ್ ಫ್ರೈ ಅಂದರೆ ಆಯಿಲ್ ಹಾಕ್ಕೊಳ್ಬೇಕು. ಸೊ ಬೆಸ್ಟ್ ಅಂತ ಹೇಳಿದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು 2-3 ಸ್ಪೂನ್ ಸಾಕು. ಆಲ್ರೆಡಿ ಇದಕ್ಕೆ ನಮ್ಮ ಅರುಣ ಮಸಾಲದವ್ರು ಹೆಂಗಸರಿಗೆಲ್ಲ ಈಸಿ ಆಗಲಿಕ್ಕೆ ಎಲ್ಲ ಪೌಡರ್ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಜೀರಿಗೆ, ಕೊತ್ತಂಬರಿ, ಮೆಣಸಿನ ಪುಡಿ, ಹಳದಿ ಪುಡಿ, ಹಾಗೆ ಅದನ್ನೇ ಬಳಸೋದಕ್ಕೆ ಈಸಿಯಲ್ಲಿ ಆಗ್ತದಲ್ಲ ಹೇಳಿ. ಕೆಲಸ ಸುಲಭ ಆಗ್ತದೆ ಅಷ್ಟು. ಇಲ್ಲ ನಾವೇ ಆ ಜೀರಿಗೆನ ಒಣಗಿಸಬೇಕು, ಪೌಡರ್ ಮಾಡ್ಕೊಳ್ಬೇಕು ಅಂತ ಅರುಣ ಮಸಾಲದವ್ರು ಅದೊಂದು ಈಸಿ ಮಾಡಿ ಕೊಟ್ಟು ಎಲ್ಲ ರುಬ್ಬಿ ಎಲ್ಲ ಮಾಡೋ ಬದಲು ಪೌಡರ್ ಹಾಕಿ ಬಿಟ್ರೆ. ಹೌದು, ಇದಂದ್ರೆ ನಮಗೆ ಫಾಸ್ಟ್ ಆಗಬೇಕಲ್ಲ, ಅದಕ್ಕೆ. ಸರಿ, ಈಗ ಆಯಿಲ್ ಬಿಸಿ ಆಗಿದೆ, ನನಗೆ ಹಾಕೊಳ್ತಾ ಇದ್ದೇನೆ. ಇದು ಜಸ್ಟ್ ನಾರ್ಮಲ್ ಫ್ರೈ ಮಾಡ್ಕೊಳ್ಬೇಕು. ಬೇಯಿಸಿದ್ದೀರಾ? ಇಲ್ಲ, ಹಸಿ ಆಲೂಗಡ್ಡೆ ಈ ಸ್ವಲ್ಪ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದೊಂದು ಟೇಸ್ಟೇ ಬೇರೆ ಬರುತ್ತೆ. ಆಕ್ಚುಲಿ ಈ ಪೊಟ್ಯಾಟೊ ಈ ತರ ಫ್ರೈ ಮಾಡಿ ನಾವು ಏನೇ ಯಾವುದೇ ಡಿಶ್ ಹಾಕೊಂಡ್ರು ಕೂಡ ಒಂದು ಟೇಸ್ಟ್ ಬೇರೆ. ಎಸ್ಪೆಷಲಿ ಇನ್ನೊಂದು ಏನಂತ ಹೇಳಿದ್ರೆ ಬೇಯಿಸಿ ಈ ತರ ಫ್ರೈ ಮಾಡಿದ್ರೆ ಇನ್ನೂ ಒಳ್ಳೆ ಟೇಸ್ಟ್. ಆದ್ರೆ ಇದೇನು ಗೊತ್ತುಂಟ, ಬೇಗ ಬೇಯ್ತದಲ್ಲ, ಈ ಎಣ್ಣೆಯಲ್ಲೇ ಅದು ಅರ್ಧ ಬಾಯ್ಲ್ಡ್ ಆಗಿರ್ತದೆ. ನೋಡಿ, ಇವಾಗ ಆಲೂಗಡ್ಡೆದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟದು. ಆಯ್ತು, ಇದೀಗ ಫ್ರೈ ಆಗಿದೆ. ತಕೊಳ್ಳೋಣ. ಹಾಂ, ತಗೊಳ್ಳೋಣ ಇದನ್ನು. ಆ್ಯಕ್ಚುಲಿ ಇದಕ್ಕೇನೆ ಸ್ವಲ್ಪ ಹಾಗೆ ಉಪ್ಪು, ಸ್ವಲ್ಪ ಖಾರದ ಪುಡಿ ಉದುರಿಸಿ ಹಾಗೆ ತಿನ್ನೋದು, ಚಾಟ್ ಮಸಾಲೆ ಎಲ್ಲ ಹಾಕಿ ಉದುರಿಸಿ ತಿನ್ಬೋದು. ಈಗ ಇದೇ ಆಯಿಲಿಗೆ ನಾವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿರೋಂತಹ ಸೋಯಾಬೀನನ್ನು ಹಾಕೊಳ್ಳೋಣ ನಾವೀಗ. ಈಗ ಇದರಲ್ಲಿ ಬೇರೆ ಏನು ಮಸಾಲೆ ಹಾಕಲಿಲ್ಲ ನಾನು, ಖಾಲಿ ಸೋಯಾಬೀನು, ಮೊಟ್ಟೆ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್. ಹೌದು. ಸೊ ನೀವು ಫಸ್ಟೇ ನೀವು ಹೇಳಿದಾಗ ಸೋಯಾಬೀನ್ ಮತ್ತು ಎಗ್ ಅದು ಕರಿ ಏನು ಮಾಡ್ತೀನಿ ಅಂತ ಹೇಳುವಾಗ ನಾನು ಅನ್ಕೊಂಡೆ ಸೋಯಾಬೀನು ಹಾಕ್ತೀರಿ, ಈ ಕಡೆ ಬೇಯಿಸಿದ ಎಗ್ ಕಟ್ ಮಾಡಿ ಹಾಕ್ತಿಲ್ಲ ಹೀಗೆ. ಹಾಂ, ಇದೀಗ ಎಗ್ನ ಹೊರಗೆ ಸೋಯಾಬೀನ್, ಇದು ನಮ್ಮ ಸೋಯಾಬೀನನ್ನು ಎಗ್ ಇದು ಮಾಡ್ಕೊಂಡಿದೆ, ಫುಲ್ ಕವರ್ ಆಗಿದೆ ಈಗೆಲ್ಲ. ಓಕೆ, ಇದು ಸಹ ಈಗ ರೆಡಿ ಆಗಿದೆ. ಇದನ್ನು ತಗೊಳ್ಳೋದು ಅದನ್ನು. ಹಾಂ, ಇದನ್ನು ಹಾಕ್ಲಾ? ಹಾಂ, ಹಾಕಿ ಸೈಡಿಗೆ ತೆಗೆದಿಟ್ಕೊಂಡು. ಓಕೆ, ಇನ್ನು ನಾವು ಇದೇ ಕಡೆಯಲ್ಲಿ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳುವ. ಆಯಿಲ್ ಏನಾದರೂ ಬೇಕಾ? ಹಾಂ, ಆಗಿನಾಗೆ ಒಂದು ಸ್ವಲ್ಪ ಸಾಕು, ಆಗಿನಷ್ಟು ಬೇಡ, ಯಾಕಂದರೆ ಆಲ್ರೆಡಿ ಆಯಿಲ್ ಎಲ್ಲ ಅದರಲ್ಲಿ ಈಗ ಇದೆ. ಈಗ 1-1.5 ಸ್ಪೂನ್ ಸಾಕು ಈಗ ನಮಗೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಹಾಂ, ಈಗ ಹೇಗಿದ್ದರೂ ನಮ್ಮ ಸುತ್ತಮುತ್ತ 4 ಕಡೆ ಹೋದರೂ ನಮಗೆ ಪ್ರೀಮಿಯರ್ ಆಯಿಲೇ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಜಾಸ್ತಿಯಾಗಿ ನಾವು ಅದನ್ನೇ ಯೂಸ್ ಮಾಡ್ತೀವಿ. ವೀಕ್ಷಕರಿಗೂ ಅದೇ ಹೇಳೋದು, ಅದೇ ಆಯಿಲ್ ಯೂಸ್ ಮಾಡಿದಷ್ಟು ಹೆಲ್ದಿ ಅಂತ ಹೇಳಿ
ನನ್ನ ಕೆಲಸ ಎಲ್ಲ ಪೂರ್ತಿ ನೀವೇ ಮಾಡ್ತಾ ಇದ್ರಿ, ಅದಕ್ಕೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಅರುಣ ಮಸಾಲ ಅದು ಹೇಳಿದ್ರಿ ಎಲ್ಲ. ಯಾಕೆ ಅಂತ ಹೇಳಿದ್ರೆ ಬಂದಂತ ಅತಿಥಿಗಳು ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳುವಾಗ ನಮಗೂ ಕೂಡ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಹೆಲ್ದಿ ಪ್ರಾಡಕ್ಟ್ಸ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಹಾಗಾಗಿ ಸೊ ಬಂದಂತವ್ರು ಕೂಡ ಅದನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಖುಷಿ ಅನ್ಸುತ್ತೆ. ಸೊ ಬಿಸಿ ಇದೆ, ಸಾಕ? ಬಿಸಿ ಆಗಿದೆ. ಈಗ ಮಸಾಲೆಗೆ ನಾವು ನೀರುಳ್ಳಿ ನಮಗೆ ಎಷ್ಟು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ನಮಗೆ. ನಾನು ಹಾಗೆ ಸಾಧಾರಣ ಇದೊಂದು 2 ನೀರುಳ್ಳಿ ಎಷ್ಟಿದೆ ಹಾಕ್ಕೊಳ್ತಾ ಇದ್ದೇನೆ. ನೀರುಳ್ಳಿ ನಾನು ನೋಡಿ ಆದಷ್ಟು ಎಷ್ಟು ಸಣ್ಣಗಾಗಲಿಕ್ಕೆ ಸಾಧ್ಯನೋ ಅಷ್ಟು ಸಣ್ಣ ಕಟ್ ಮಾಡಿದ್ದೇನೆ. ಯಾಕಂದರೆ ಇದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ಮೆಲ್ಟ್ ಆಗ್ತದೆ. ಇಲ್ಲದ್ರೆ ಮಕ್ಕಳು ಬಾಯಲ್ಲಿ ಸಿಕ್ಕಿದ್ದು ತೆಗೆದು ಸೈಡಲ್ಲಿ ಇಡ್ತಾರಲ್ಲ, ಹೌದು ಹಾಗೆ. ಸಾಧಾರಣ ಫ್ರೈ ಆಗ್ತಾ ಇದೆ. ಇವಾಗ ನಾನು 2 ಟೊಮೆಟೊ ತಗೊಂಡಿದ್ದೇನೆ, ಹುಳಿ ಟೊಮೆಟೊ. ಯಾಕಂದರೆ ನಾವು ಬೇರೆ ಏನು ಹುಳಿ ಅಂಶ ಅದಕ್ಕೆ ಹಾಕ್ತಾ ಇಲ್ಲ, ಟೊಮೆಟೊನೇ ಫ್ಲೇವರ್ ಬಿಡ್ತದೆ. ಸೊ ಜಾಮ್ ಟೊಮೆಟೊ ಅಲ್ಲ, ಹುಳಿ ಟೊಮೆಟೊ. ಹೌದು. ಈ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಟೊಮೆಟೊ, ನೀರುಳ್ಳಿ ಅದೆರಡು ಫ್ರೈ ಆಗುವಾಗಲೇ ಸ್ವಲ್ಪ ನಾವು ಉಪ್ಪು ಹಾಕಿಕೊಂಡ್ರೆ ಬೇಗ ಮೆಲ್ಟ್ ಆಗ್ತದೆ. ನನಗೆ ಸ್ವಲ್ಪನೇ ಹಾಕೊಳ್ತಿದ್ದೇನೆ, ಆಲ್ರೆಡಿ ನಾನು ಅದರಲ್ಲೂ ಇದೆ ಈಗ. ಹೌದು, ಇದೀಗ ಮೆಲ್ಟ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು. ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟ್ ನಾವು ಆದಷ್ಟು ಮನೆಯಲ್ಲೇ ತಯಾರಿಸಿದರೆ ಒಳ್ಳೆಯದು. ಯಾಕಂದರೆ ಆದರೆ ಇನ್ನೂ ಫ್ರೆಶ್ ಆಗಿ ನಿಮಗೆ ಮನೆಯಲ್ಲೇ ತಯಾರಿಸ್ಬೇಕು ಅಂತ ಹೇಳಿದ್ರಿ, ತಯಾರಿಸಕ್ಕೆ ಆಗಲಿಲ್ಲ. ಫ್ರೆಶ್ ಆಗಬೇಕು ಅಂದರೆ ಅರುಣ ಮಸಾಲದವ್ರದ್ದು ಜಿಂಜರ್ ಪೇಸ್ಟ್ ರೆಡಿ ಬಂದಿದೆ ಈಗ. ಹೌದು, ಅದು ನಾವು ಹಾಗೆ ಹೇಳಿದಾಗೆ ಇದು ನಾವು ಮನೇಲಿ ಇರುವವರಲ್ಲ, ಹಾಗೆ ಮನೇಲಿ ಮಾಡ್ಕೊಂಡಿದ್ದೀವಿ. ನಿಮ್ಮಾಗೆ ಔಟ್ಸೈಡ್ ವರ್ಕ್ ಮಾಡೋರಿಗೆ ಅರುಣ ಮಸಾಲದವರೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಹೌದು, ಇನ್ನೂ ಕೆಲಸ ಮಾಡಕ್ ಆಗ್ಲಿಲ್ಲ, ಇನ್ನೂ ಟೈಮ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ರೆಡಿ ಟು ಈಟ್ ಪ್ಯಾಕೆಟ್ ಇದೆ, ತಂದು ಕಟ್ ಮಾಡಿ ಅಡಿಗೆ ಮಾಡ್ಬೇಕಂತಾನೆ ಇಲ್ಲ. ಹೌದು, ಬೇಕಾಗಿಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಹೀಗಿದಕ್ಕೆ ನಾನು ಹೇಳಿದ ಹಾಗೆ ಅವರಿಗೂ ರೆಡಿ ಮಾಡಿ ಕೊಟ್ಟಿದ್ದಾರೆ ಅರುಣ ಮಸಾಲದವರು. ಹಾಗೆ ಅವ್ರದ್ದು 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋಣ ಇದಕ್ಕೆ. ಸೊ ಅರುಣದವ್ರು ರೆಡಿ ಮಾಡಿಕೊಟ್ಟಿರುವಂಥ ಚಿಲ್ಲಿ ಪೌಡರ್. ಸೊ ಎಷ್ಟು ಖಾರ ಇರುತ್ತೆ ಇದು, ಹೇಗೆ? ಖಾರ ಸಹ ಇದೆ, ಕಲರ್ ಸಹ ಇದೆ. ಓಕೆ ಓಕೆ. ಹಾಗೆ ಅರುಣದವರು ಕೊತ್ತಂಬರಿ ಮಸಾಲ, ಜೀರಿಗೆ ಮಸಾಲ ಬೇಕಾ ಎಲ್ಲ ಒಂದೊಂದು ಚಮಚ ನಾವು ಹಾಕೊಳ್ಳುವ. ಧನಿಯಾ ಪುಡಿ 1 ಚಮಚದಷ್ಟು ಸಾಕಾ? ಸಾಕು. ಸೊ ಅರುಣ ಜೀರಿಗೆ ಪುಡಿ ಸಾಕಾ? ಸಾಕು ಸಾಕು. ಓಕೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗೀಗ ಮಸಾಲೆ ಮಿಕ್ಸ್ ಆಗಬೇಕು. ಅದಕ್ಕೆ ನಮ್ಮ ನೀರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಫ್ರೈ ಮಾಡಿದ್ದು ಮತ್ತು ಸೋಯಾಬೀನು ಎಲ್ಲ ಮಿಕ್ಸ್ ಆಗಬೇಕು. ಈಗ ಮಿಕ್ಸ್ ಆಗಿದೆ. ಈಗ ನಮಗೆ ಎಷ್ಟು ಪ್ರಮಾಣದ ನೀರು ಬೇಕು ಅಷ್ಟನ್ನು ಹಾಕೊಳ್ಳೋಣ. ನೋಡ್ಕೊಳ್ಳಿ ಎಷ್ಟು ಸಾಕು ಸಾಕು. ಯಾಕಂದರೆ ಸ್ವಲ್ಪ ಆಲೂಗಡ್ಡೆ ಬೇಯಲಿಕ್ಕೆ ಬಾಕಿ ಉಂಟಲ್ಲ, ಹಾಗೆ ಸ್ವಲ್ಪ ನೀರು ಹಾಕೊಳ್ಳೋದು. ಸೊ ಐ ಗೆಸ್ ಇದು ಚಪಾತಿ ಪೂರಿ ಜೊತೆಗೆ ಚಪಾತಿ ಚೆನ್ನಾಗಿ ಆಗ್ತದೆ. ಅರ್ಜೆಂಟಿಗೆ ವೈಟ್ ರೈಸ್ ಮಾಡಿದರೆ ಅದಕ್ಕೂ ಸಹ ವೈಟ್ ರೈಸ್ ಬೇರೆ ಸ್ವಲ್ಪ ಗ್ರೇವಿ ಬಂದರೆ ಹೌದು, ಅದನ್ನು ಮಾಡ್ಕೊಳ್ಬೋದು. ಓಕೆ, ಈಗ ರೆಡಿ ಆಗ್ತಾ ಬಂತು. ಸೊ ಸ್ವಲ್ಪ ಡ್ರೈಯೇ ಇಟ್ಟಿದ್ದೀರಿ? ಸ್ವಲ್ಪ ಡ್ರೈಯೇ ಮಾಡಿದೆ ನಾನು. ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರ್ತದೆ, ಹಾಗೆ ಫೋಕಲ್ಲಿ ಚುಚ್ಚಿ ತಿಂತಾ ಇರ್ಬೋದು. ಓಕೆ, ರೆಡಿಯಾಗಿದೆ. ಸ್ವಲ್ಪ ಟೇಸ್ಟ್, ಸ್ಮೆಲ್, ಎನ್ಹಾನ್ಸ್ ಮತ್ತು ಕಲರ್ ಎರಡೂ ಕೊಡುತ್ತೆ. ಹೌದು. ಓಕೆ, ಸಾಧಾರಣ ಇದು ಡ್ರೈ ಆಗ್ತಾ ಬಂತು. ಸರಿ, ಈಗ ನಮಗೀಗ ರೆಡಿಯಾಗಿದೆ. ಸರ್ವಿಂಗ್ ಬೌಲಿಗೆ ಸರ್ವಿಂಗ್ ನಾವು ಹಾಕೊಳ್ಳಿ. ಆಫ್ ಮಾಡಿಬಿಡಿ. ಹೌದು.
ಸಿಂಪಲ್ ಆಗಿ ಸೋಯಾ ವಿತ್ ಎಗ್ ಮಸಾಲ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆಗಿದಂಥ ಸೋಯಾ ವಿತ್ ಎಗ್ ಕರಿ ಹೇಳ್ಬೋದು, ಹಾಗೆಯೇ ನೀವು ಭಾಜಿ ಅಂತಲೂ ಹೇಳ್ಬೋದು. ಹೆಸರು ಯಾವ್ದು ಬೇಕು ಅದು ನೀವು ಇಟ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರ್ಬೋದು. ಯಾಕೆಂತ ಹೇಳಿದರೆ ಅರೋಮಾ ಅಷ್ಟು ಚೆನ್ನಾಗಿದೆ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಸೋಯಾಬೀನ್ ವಿತ್ ಎಗ್ ಕರಿ ತಯಾರಿಸೋ ವಿಧಾನ. ಮೊದಲು ನೀರಿನಲ್ಲಿ ನೆನೆಸಿಟ್ಟ ಸೋಯಾ ಚಂಕ್ಸಿಗೆ 2 ಮೊಟ್ಟೆಯನ್ನು ಹೊಡೆದು ಅರುಣ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ 5 ರಿಂದ 10 ನಿಮಿಷ ನೆನೆಯಲು ಇಡಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಆಲೂಗಡ್ಡೆಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಮ್ಯಾರಿನೇಟ್ ಮಾಡಿದ ಸೋಯಾ ಚಂಕ್ಸನ್ನು ಹುರಿದು ಬೇಯಿಸಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹುರಿದಿಟ್ಟ ಆಲೂಗಡ್ಡೆ ಹಾಗೂ ಸೋಯಾ ಚಂಕ್ಸನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸೋಯಾಬೀನ್ ವಿತ್ ಎಗ್ ಕರಿ ರೆಡಿ. ಇದೇನೋ ಬಿಸಿ ಬಿಸಿಯಾಗಿ ತಯಾರಾಯಿತು. ಸೊ ನೋಟ್ ಮಾಡ್ಕೊಂಡ್ರಲ್ಲ. ಸೊ ನೆಕ್ಸ್ಟ್ ಯಾವ ಯಮ್ಮಿ ಟೇಸ್ಟಿ ರೆಸಿಪಿ ಮಾಡ್ತಾರೆ ನೋಡಬೇಕು. ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲರ್ಸ್. ಸೊ ಒಂದಂತೂ ವೆರಿ ಟೇಸ್ಟಿ ರೆಸಿಪಿ. ಯಾಕೆಂದರೆ ಟೇಸ್ಟಿ ಇನ್ನೂ ಟೇಸ್ಟ್ ನೋಡಲಿಲ್ಲ, ಎರಡೂ ಒಟ್ಟಿಗೆ ಆಗಲಿ ಆಮೇಲೆ ಟೇಸ್ಟ್ ನೋಡ್ತೀನಿ ಅಂತ ಹಾಗೆ ಇಟ್ಟಿದ್ದೀನಿ. ಬಟ್ ಅರೋಮಾ ಕರಿತಾ ಇದೆ, ಇಟ್ಸ್ ಇನ್ವೈಟಿಂಗ್. ಸೊ ನೋಡೋಣ ನೆಕ್ಸ್ಟ್ ರೆಸಿಪಿ ಯಾವುದು. ಬೇಗ ಬೇಗ ತಯಾರಿ ಮಾಡಿಕೊಂಡು ಎರಡೂ ಕೂಡ ಒಟ್ಟಿಗೆ ಟೇಸ್ಟ್ ನೋಡ್ಕೊಳ್ಳುವಂಥದ್ದು. ದಿವ್ಯಾ ಅವರೇ, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಈಗಲೇ ಹೇಳಿದ್ರಿ ಕ್ರಿಸ್ಪಿ ಸ್ಪೈಸಿ ಇದು ಒಂದಂತೂ ರೆಡಿ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಬಾಯಿಗೆ ಸ್ವೀಟ್ ಬಿದ್ದರೆ ಇನ್ನೆಷ್ಟು ಟೇಸ್ಟ್ ಆಗುತ್ತೆ ಅಲ್ವಾ? ಹಾಗೆ ಈ ಟೇಸ್ಟ್ ಡಿಫ್ರೆಂಟ್. ಏನ್ ಮಿಲ್ಕ್ ಪೌಡರ್ ಇಲ್ಲ ಅಂತ, ಬೇರೆ ಏನು ಮಿಲ್ಕ್ ಮೇಡ್ ಅಂತದೇನು ಹೊರಗಿದ್ದಿಲ್ಲದೆ ಮನೆಯಲ್ಲೇ ಇರುವಂಥದ್ದು ಅಕ್ಕಿ ಹಿಟ್ಟಿನಿಂದ ಬರ್ಫಿ ನಾನು ಇವತ್ತು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬರ್ಫಿ ಬರುತ್ತಾ? ಹೌದು, ಸ್ವಲ್ಪ ಡೌಟ್ ಉಂಟು. ಅದೇ ನಾನೀಗ ಡೌಟ್ ನಿಮ್ಗೆ ಕ್ಲಿಯರ್ ಮಾಡ್ತೇನೆ ಈಗ. ಹಾಗೆ ನಿಮ್ಗೂ ಹಾಗೂ ವೀಕ್ಷಕರಿಗೂ ಇಬ್ಬರಿಗೂ ಕ್ಲಿಯರ್ ಮಾಡೋಣ. ಯೂಶುವಲಿ ಯಾವ್ದಾದ್ರು ದೋಸೆಗಾದ್ರೆ ಸ್ವಲ್ಪ ದೋಸೆಗೆ ಇಲ್ಲದ್ರೆ ರೊಟ್ಟಿಗೆ ಅಷ್ಟೇ. ಹೌದು, ಬೇರೆ ಯಾವುದಕ್ಕೂ ನಾವು ಯೂಸ್ ಮಾಡೋದಿಲ್ಲ. ಆದ್ರೆ ಇವಾಗ ಈಗ ಅದರದೇ ಒಂದು ಬರ್ಫಿ ಒಂದು ಮಾಡಿ ತೋರಿಸ್ತಾ ಇದ್ದೇನೆ. ರೆಡಿ ಮಾಡೋಣ. ಫಸ್ಟ್ಗೆ ಹೇಗೆ ಶುರು? ಹೇಗೆ ಸ್ವಲ್ಪ ಒಂದು ತವಾ ಇಟ್ಕೊಳ್ಳೋಣ, ಬಾಣಲೆ ಒಂದು ಕಡಾಯಿ. ಓಕೆ ಓಕೆ. ಸ್ವೀಟ್ ಅಂದಮೇಲೆ ಗೊತ್ತೇ ಇದೆ, ಅದಕ್ಕೆ ದ್ರಾಕ್ಷಿ, ತುಪ್ಪ, ಗೋಡಂಬಿ ಇದ್ರೇನೆ ಅದಕ್ಕೊಂದು ಟೇಸ್ಟ್ ಬರೋದು. ಹಾಗೆ ಸೊ ಹಾಗಾದ್ರೆ ಈಗ ಫಸ್ಟ್ ಅದನ್ನು ಹುರ್ಕೊಳ್ಳೋಕ್ಕೆ. ಹೌದು. ಸೊ ತುಪ್ಪ ಹಾಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಸಾಕು. ಯಾಕಂದ್ರೆ ಬಿಸಿ ಆಗ್ತಾ ಇದೆ. ಇದು ನೀವೇ ನಿಮ್ದೇ ಇನೋವೇಟಿವ್ ಡಿಶ್ ಹೇಗೆ? ಹೇಳ್ಬೇಕಂದ್ರೆ ನನಗೆ ಬೇರೆಯವರು ಮಾಡಿದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನಾನೇ ಟ್ರೈ ಮಾಡಿದ್ದು ನಾನು. ಹಾಗೆ ನಾನು ಇದುವರೆಗೂ ಕೇಳಿ ಆಲ್ಬಾಯ್ ಮಾಡ್ತಾರೆ. ಹೌದು ಹೌದು, ರುಬ್ಬಿ ಮಾಡ್ತಾರೆ. ಅದರದ್ದು ರಾಗಿ ಹಿಟ್ಟಿದ್ದು ಎಲ್ಲ ಮಾಡ್ತಾರೆ. ಅಕ್ಕಿ ಹಿಟ್ಟಿದ್ದು ಸ್ವಲ್ಪ ಕಮ್ಮಿ. ಅಕ್ಕಿ ಹಿಟ್ಟು ಒಂಥರ ಟೇಸ್ಟ್ ಬೇರೆ ಕೊಡ್ತಾ ಇದೆ. ಹಾಗೆ ಸ್ವಲ್ಪ ಬ್ಲ್ಯಾಂಡ್ ಇರುತ್ತೆ ಅಂತ ಹೇಳಿ. ಹೌದು ಹೌದು. ಹಾಗೆ ಅಕ್ಕಿ ಹಿಟ್ಟು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ಅಕ್ಕಿ ಅಂತಷ್ಟೇ ಏನು ಒಂದು ಅನ್ನನ, ದೋಸೆ, ಇಡ್ಲಿ ಅಷ್ಟೇ ತಿಳ್ಕೊಳ್ತಾರೆ. ಅದರಿಂದ ಸ್ವೀಟ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಹೌದು. ಅಕ್ಕಿ ಹಿಟ್ಟು ನಮ್ಗೆ ಸಾಧಾರಣ ನೋಡಿ, ಅಕ್ಕಿ ಹಿಟ್ಟು ನಮ್ಗೆ ಹೊರಗಡೆಯಿಂದ ತರಬೇಕಂತೂ ಇಲ್ಲ, ಮನೇಲಿ ಆಲ್ರೆಡಿ ವೈಟ್ ರೈಸ್ ಇರುತ್ತೆ ನಮ್ಮ ಹತ್ರ. ಒಂಚೂರು ಅದನ್ನು ತೊಳ್ಕೊಂಡು, ಈಗಿನ ಬಿಸಿಲು ಗೊತ್ತೇ ಇದೆ, 10 ನಿಮಿಷ ಇಟ್ಟರು ಸಾಕು, ಅಲ್ಲಿ ಡ್ರೈ ಆಯಿತು. ಮಿಕ್ಸಿ ಹೇಗೋ ಆಲ್ರೆಡಿ ಇದೆ, ಹಿಟ್ಟು ಮಾಡ್ಕೊಂಡ್ರೆ ಆಯ್ತು, ರೆಡಿ ಆಗ್ತದೆ. ಇದು ಬರೀ ಬೆಳ್ತಿಗೆ ಅಕ್ಕಿದು ಪೌಡರ್ ಆಗ್ಬೇಕಾ ಅಥವಾ ಇಲ್ಲ? ನಾನೀಗ ಬೆಳ್ತಿ ಅಕ್ಕಿದೆ ಮಾಡ್ತಾ ಇದ್ದೀನಿ. ಕುಚಲಕ್ಕಿ ಇನ್ನು ಟ್ರೈ ಮಾಡ್ಲಿಲ್ಲ. ನೆಕ್ಸ್ಟ್ ಅವಕಾಶ ಕೊಟ್ರೆ ಈಗ ಹೌದು, ಸಂತೋಷ್ ರೈಸ್ ಮಿಲ್ದಂತೂ ಕುಚಲಕ್ಕಿ ಇದೆ. ನೆಕ್ಸ್ಟ್ ಅದನ್ನು ಟ್ರೈ ಮಾಡಿ ಸಹ ಬರುವ ಅಂತಿದ್ದೇನೆ ಈಗ. ಹಾಗೆ ಹೊಸ ಹೊಸ ಇನೋವೇಟಿವ್ ಡಿಶ್ ಟ್ರೈ ಮಾಡ್ತಾ ಇದ್ದೀರಿ, ಅದನ್ನು ಕೂಡ ಟ್ರೈ ಮಾಡಿ. ನೋಡಿ, ಈಗ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಅದು.
ಗೊತ್ತಿದೆ, ಗೋಡಂಬಿಯೇ ಅತ್ಯಂತ ಶ್ರೀಮಂತ ಒಂದು ಧಾನ್ಯ. ಅದಕ್ಕೆ ಈ ತುಪ್ಪ ಸೇರಿಸಿ ಒಂದು ಫ್ರೈ ಮಾಡುವಾಗ ರುಚಿಯೇ ಬೇರೆ ಅದರದ್ದು. ಸೊ ಡ್ರೈ ಫ್ರೂಟ್ಸ್ ಮತ್ತು ಇದಕ್ಕೆ ಗೋಡಂಬಿ ಇನ್ನೂ ತುಂಬಾ ರಿಚ್ ಆಗಿ ಮಾಡ್ತೀನಿ ಅಂದ್ರೆ ಪಿಸ್ತಾ ಬಾದಾಮ್ ಹಾಕೊಳ್ಬೋದು. ಓಕೆ, ಈಗ ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ನಾವು ಅದಕ್ಕೆ ಡ್ರೈ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಹಾಕೊಳ್ಳುವ. ಒಣ ದ್ರಾಕ್ಷಿ ಗೊತ್ತಿದೆ, 1-2 ಸಲ ನಾವು ಕೈ ಆಡಿಸುವಾಗಲೇ ಅದು ಬೇಗ ಇದಾಗುತ್ತೆ, ಫ್ರೈ ಆಗಿಬಿಡುತ್ತೆ ಅದು. ಅದಕ್ಕೆ ನಾನು ಆಮೇಲೆ ಹಾಕ್ಕೊಂಡಿದ್ದು. ಎರಡರದ್ದು ಕಲರ್ ಈಗ ಚೇಂಜ್ ಆಯಿತು. ತಕ್ಕೊಳ್ಳುತ್ತಾ? ಹಾಂ, ಇನ್ನು ಒಂದು ತೆಗೆದಿಟ್ಕೊಳ್ಳುವ ಸೈಡಲ್ಲಿ. ಓಕೆ, ಇನ್ನೀಗ ಇದೇ ತುಪ್ಪಕ್ಕೆ ನಾವು ಅಕ್ಕಿ ಹಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು, ಯಾಕಂದರೆ ಹಸಿ ವಾಸನೆ ಬರ್ತದೆ. ಅಕ್ಕಿ ಹಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಪೂರ್ತಿ ಹಾಕ್ಕೊಳ್ಬೇಕು? ಹಾಂ, ಪೂರ್ತಿ 1 ಕಪ್, ಅದು 1 ಕಪ್ ಪೂರ್ತಿ ಬೇಕು. ಹಾಂ, ಪೂರ್ತಿ ಬೇಕು. ನಾವು ಆದಷ್ಟು ಗ್ಯಾಸನ್ನು ಮೆಲ್ಲ ಇಟ್ಕೊಂಡೇ ಫ್ರೈ ಮಾಡುವ. ಅಂದ್ರೆ ಇದು ಹೇಗೆ ಹುರಿಯುವಾಗ ಏನಾದರೂ ಅರೋಮಾ ಬರೋವರೆಗೂ ಹುರ್ಕೊಳ್ಬೇಕು? ಕಲರ್ ಚೇಂಜ್ ಆಗುತ್ತೆ? ಕಲರ್ ಚೇಂಜ್ ಆಗೋದು ಬೇಡ. ಇದು ಸ್ವಲ್ಪ ನಾನು ಆಗಲೇ ಹೇಳಿದಾಗೆ ಈ ಅಕ್ಕಿ ಹಿಟ್ಟಿನ ಹಸಿ ವಾಸನೆ ಉಂಟಲ್ಲ, ಅದು ಹೋಗಿ ಈ ತುಪ್ಪದೇ ಪರಿಮಳ ಬರಬೇಕು. ಅದೊಂದು ಘಮ ಅಂತ ಹೇಳ್ತಾರಲ್ಲ, ಹಾಗೆ. ಹೌದು, ಸರಿ. ಇವಾಗ ನೋಡಿ ರೆಡಿ ಆಗಿದೆ. ಎಲ್ಲ ಹಿಟ್ಟೆಲ್ಲ ಉದುರುದುರಾಗಿ ಹಸಿ ವಾಸನೆ ಎಲ್ಲ ಹೋಗಿ ತುಪ್ಪದೇ ಪರಿಮಳ ಬರ್ತಾ ಇದೆ. ಈಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳುವ. ಸಾಕಾ? ಇನ್ನು ಇವಾಗ ಹಾಲು, ನಾನು ಆಗಲೇ ಹೇಳಿದಾಗೆ 1 ಕಪ್ ಅಕ್ಕಿ ಹಿಟ್ಟು, ಅದಕ್ಕೆ 2 ಕಪ್ ಹಾಲು ಯೂಸ್ ಮಾಡಬೇಕು ನಾವು. ಸೇಮ್ ಅದು ಕಂಟೆಕ್ಟ್ ಡಬಲ್, ಹಾಗೆ ಕ್ವಾಂಟಿಟಿ ಕರೆಕ್ಟ್ ಇರಬೇಕು. ಅದಕ್ಕೆ ಆಚೆ ಈಚೆ ಹಾಗಾದ್ರೆ ಅದೇ ಅಳತೆಯಲ್ಲೇ ಹಾಕೊಳ್ತೇನೆ. ಸ್ವಲ್ಪವು ಇನ್ನು ಸ್ವಲ್ಪ ಜಾಸ್ತಿ ಇದೆ ಹಾಕೊಳ್ಳೋಣ ಅಂತ ಇಲ್ಲ ಇಲ್ಲ ಸೊ ಅಷ್ಟು ಜಾಸ್ತಿ ಆದ್ರೂ ಇದಾಗ್ತದೆ. ಆ ಥರ ಇಲ್ಲ, ಆ ಥರ ಇಲ್ಲ. ಸೊ ಈಕ್ವಲ್ ಕ್ವಾಂಟಿಟಿ. ಓಕೆ, ಶುಗರ್ ಹಾಗೆ 1/2 ಕಪ್. ಓಕೆ, ಫುಲ್ ಕಪ್ ಆದರೆ ಸಿಹಿ ಜಾಸ್ತಿ ಆದರೆ ಟೇಸ್ಟ್ ಚೇಂಜ್ ಆಗ್ತದೆ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಹಾಲು, ಅರ್ಧ ಕಪ್ ಸಕ್ಕರೆ. ಇದು ಪ್ರಮಾಣ ಕರೆಕ್ಟ್ ಇದೆ ಪ್ರಮಾಣ. ಹೌದು, ಯಾಕಂದರೆ ಇದೀಗ ಮೈಂಡಲ್ಲಿ ಬರ್ಬೋದು ವೀಕ್ಷಕರಿಗೆ ಸಕ್ಕರೆ ಹಾಕಿ ಕಮ್ಮಿ ಹಾಕ್ತಾ ಇದ್ದಾರೆ ಅಂತ. ಯಾಕೆ ಸಕ್ಕರೆಗೆ ಇನ್ನೂ ಸಹ ಮುಂದೆ ಕೆಲಸ ಉಂಟು, ಹಾಗೆ ಈಗ ಕಮ್ಮಿ ಹಾಕ್ತಾ ಇದ್ದೇವೆ. ಹಾಗೆ ಇದು ತಣ್ಣಗಾದ್ಮೇಲೆ ಸರ್ವ್ ಮಾಡೋದಕ್ಕೆ ಚೆನ್ನಾಗಿ ಬಿಸಿ ಬಿಸಿ ಕೊಡ್ಬೋದಾ? ತಣ್ಣಾಗಬೇಕು, ತಣ್ಣಗಾಗಬೇಕು. ನಾವೆಲ್ಲ ರೆಡಿ ಮಾಡಿ ಅದನ್ನು ಪೇಡದ ಶೇಪ ಮಾಡುವಾಗ ತಣ್ಣ ಆಗಿರ್ತದೆ. ಓಕೆ, ಸಕ್ಕರೆ ಈಗ ಕರಗಿದೆ. ಇದೀಗ ಸ್ವಲ್ಪ ಇದಕ್ಕೊಂಚೂರು ನಿಮ್ಮ ಸಹಾಯ ಬೇಕು, ಯಾಕಂದರೆ ಸ್ವಲ್ಪನೇ ಹಾಕ್ತಾ ಹೋಗಬೇಕು. ನಾನು ಮಿಕ್ಸ್ ಮಾಡ್ತಾ ಹೋಗ್ತೇನೆ. ಅಕ್ಕಿ ಯಾಕೆಂದರೆ ಬೇಗ ಗಟ್ಟಿ ಆಗುತ್ತೆ. ಹೌದು, ಹಾಕ್ಲಾ? ಹಾಂ, ಸ್ವಲ್ಪನೇ ಹಾಕ್ತಾ ಬನ್ನಿ. ಅಂದರೆ ಲಮ್ಸ್ ಉಳ್ಕೊಳ್ಬಾರ್ದು. ಹಾಂ, ಈ ಗಟ್ಟಿ ಉಂಡೆ ಥರ ಉಳ್ಕೊಳ್ಬಾರ್ದು. ಹಾಕಿ, ಎಲ್ಲ ಹಾಕಿ. ಹಾಕೋದು ನಿಧಾನ ಆಗ್ತಾ ಇದೆ. ಆಮೇಲೆ ಅದು ಹಾಲು ಪೂರ್ತಿ ಹೀರ್ಕೊಂಡ್ರೆ ಮತ್ತೆ ಬಾಕಿದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಕಷ್ಟ. ಆದಷ್ಟು ಗ್ಯಾಸನ್ನು ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕಿನ್ನು. ಈಗ ನಾನು ಸ್ವಲ್ಪ ಇದರ ಒಂಚೂರು ಕಲರ್ ಮತ್ತು ಫ್ಲೇವರ್ ಚೇಂಜ್ ಮಾಡಲಿಕ್ಕೋಸ್ಕರ ಸ್ವಲ್ಪ ನಾನು ಫುಡ್ ಕಲರ್ ತಗೊಳ್ತಾ ಇದ್ದೇನೆ. ಸಾಕು. ಕೆಲವೊಂದು ಡಿಶ್ಗೆ ಬಣ್ಣವೂ ಮುಖ್ಯವಾಗ್ತದೆ. ಹೌದು, ವೆನಿಲಾ ನಾನು ಫ್ಲೇವರ್ ತಗೊಂಡಿದ್ದೇನೆ, ಹಾಗೆ ಅದು ಯೆಲ್ಲೋ ಕಲರ್ ಬರ್ತಾ ಇದೆ. ಈಗ ತುಪ್ಪ ನಮಗೆ ಎಷ್ಟು ಬೇಕು ಅಷ್ಟು, ನಮ್ಮ ಟೇಸ್ಟಿಗೆ ಪ್ರಕಾರ. ಓಕೆ, ಒಂದು ಸ್ವೀಟ್ ಡಿಶ್ ತುಪ್ಪ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಹೌದು, ಸ್ವೀಟ್ಗೆ ಬರೀ ಸಕ್ಕರೆ ಇದ್ದರೆ ಸಾಲದು, ಬೆಲ್ಲ ಇದ್ದರೆ ಸಾಲದು, ಸ್ವಲ್ಪ ತುಪ್ಪ ಬೇಕೇ ಬೇಕು. ಇದನ್ನ ಎಷ್ಟು ಹದ ಬರೋವರೆಗೂ ಈ ಥರ ಬೇಯಿಸ್ಕೊಳ್ಳೋದು? ಈಗ ಇದರ ಹದ ಇಷ್ಟೇ ನಿಜವಾಗ್ಲೂ.
ಮುದ್ದೆ ಬರೋವರೆಗೂ ಮುದ್ದೆವರೆಗೆ ಇದು ನಾನ್ ಸ್ಟಿಕ್ಕಲ್ಲಿಗೆ ಅಂಟದ ಹಾಗೆ ಮುದ್ದೆ ಬರೋದ್ವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಅದು ಗಟ್ಟಿಯಾಗಿದ್ದರೆ ಸಾಫ್ಟ್ ಮಾಡ್ಕೊಳ್ಳಿಕ್ಕೆ ತುಪ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ನಾವು ಸ್ವಲ್ಪ ತುಪ್ಪ ಹಾಕೊಳ್ಳುವ. ನಾನು 2 ಚಮಚದಷ್ಟು ಹಾಕಿದ್ದೇನೆ. ಸ್ವಲ್ಪ ಇದು ಗಟ್ಟಿಯಾದರೆ ಸಾಕು. ಓಕೆ, ಇದು ರೆಡಿ ಆಗ್ತಾ ಬಂತು. ಒಂದು 5 ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ ನಾವೊಂದು. ಗ್ಯಾಸ್ ಆಫ್ ಮಾಡಿ. ಹೌದು. ಸೊ ಈಗ ನಾವು ಮಿಕ್ಸ್ ಮಾಡ್ತಾ ಇದ್ವಲ್ಲ, ಮಿಕ್ಸ್ ಮಾಡುವಾಗ ಗ್ಯಾಸ್ನ ಅವಶ್ಯಕತೆ ಇರುತ್ತಾ ಇಲ್ವಾ? ಅಂದರೆ ಬೆಂಕಿ ಹಚ್ಚಿಯೇ ಮಾಡ್ಕೊಳ್ಬೇಕಾ, ಹಾಗೇನೆ ನಾನು ಇಷ್ಟೊತ್ತು ಎಲ್ಲ ಮಿಕ್ಸ್ ಮಾಡಿ ಅದು ಕರೆಕ್ಟ್ ಎಲ್ಲ ಮಿಕ್ಸ್ ಆಗೋ ತನಕ ನಾನು ಬಣಲೆ ಇಟ್ಟಿದ್ದೆಲ್ಲ, ಅವಾಗ ಬೆಂಕಿ ಅವಶ್ಯಕತೆ ಇದೆ ನಮಗೆ. ಈಗ ಒಂದು 5 ನಿಮಿಷ ಹಾಗೆ ಇದನ್ನು ನಾವು ತಿರುಗಿಸ್ಕೊಳ್ತಾ ಇರಬೇಕು. ಓಕೆ, ಈಗ ನಾವು ರೆಡಿಯಾಗಿದೆ. ಈಗ ನಮ್ಮದೆಲ್ಲ ತುಪ್ಪ ತಣ್ಣಗಾದರೆ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ. ಫುಲ್ ತಣ್ಣಗಾಗೋ ಮೊದಲೇ ನಾವು ಅದಕ್ಕೆ ಬೇಕಾದ ಶೇಪು, ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಡ್ಬೋದು. ಒಂದು ತಟ್ಟೆಯಲ್ಲಿ ಎಣ್ಣೆ ಸವರಿ ಕಟ್ ಮಾಡಿ ಆ ಥರ ಮಾಡ್ಬೋದು. ಕೈಯಲ್ಲಿ ಗೋಲ್ ಥರ ಮಾಡಿ ಬರ್ಫಿ ಥರ ಮಾಡ್ಬೋದು. ಅದು ನಮ್ಮ ಚಾಯ್ಸ್. ನಾನೀಗ ಗೋಲ್ ಥರ ಮಾಡಿ ಇದು ಮಾಡ್ತಾ ಇದ್ದೇನೆ. ಓಕೆ, ಗೋಲ್ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಆಗಲೇ ಹೇಳಿದೆ, ಸ್ವಲ್ಪ ಬಿಸಿ ಇರುವಾಗಲೇ ಆಗಬೇಕಿದ್ದು, ಸಾಫ್ಟ್ ಇದೆ ಆಗೋದಿಲ್ಲ ಅಂತೇಳಿ. ಅಂದರೆ ಒಂದೊಂದು ಸ್ಪೂನ್ ತೆಗೆದು ಕೊಡ್ತಾ ಇರುವ ನಿಮ್ಗೆ ಸುಲಭ ಅನ್ಸುತ್ತಲ್ಲ? ಅನ್ಸತ್ತೆ. ಹೌದು. ಓಕೆ, ಈ ಥರ ಗೋಲ್ ಮಾಡ್ಕೊಳ್ಬೇಕು. ಗೋಲ್ ಮಾಡಿ ಕ್ಯಾಶು ಒಂದು ಬಹುಶಃ ಅದು ಒತ್ತಿ ಇಟ್ಟು ಮತ್ತೆ ಹೀಗೆ ಮಾಡಿದ್ರೆ ಇನ್ನೂ ನೀಟಾಗಿ ಬರ್ತದೆ. ಹೌದು. ಸೊ ಇಮಿಡಿಯೇಟ್ ನೋಡಿದ್ರೆ ನೀವು ಅಕ್ಕಿ ಹಿಟ್ಟಿಂದ ಮಾಡಿದ್ರಿ ಅಂದರೆ ಯಾರೂ ಹೇಳಲ್ಲ. ಕೇಸರಿ ಭಾತನ್ನು ಹಾಗೆ ಉಂಡೆ ಮಾಡಿ ಇಟ್ಟಿದ್ದಾಗೆ ಕಾಣ್ತದೆ. ಹೌದು. ಸೊ ನಮ್ಮ ಅಕ್ಕಿ ಹಿಟ್ಟಿನ ಬರ್ಫಿ ರೆಡಿಯಾಗಿದೆ. ಹೌದು. ಓಕೆ, ಇದೀಗ ರೆಡಿಯಾಗಿದೆ. ಇದನ್ನೆಲ್ಲ ನಮಗೆ ಬೇಕಾದ ಬರ್ಫಿ ತಯಾರಾಗಿದೆ. ಈಗ ಇದರ ಕೊನೆಯ ಕೆಲಸ, ಇನ್ನು ಕೆಲಸ ಬಾಕಿ ಇದೆ. ಹೌದು. ಹಾಗೆ ನಾನೀಗ ಸಕ್ಕರೆಯನ್ನು ಪುಡಿ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಮಿಕ್ಸಿಗೆ ಹಾಕಿ, ತುಂಬ ನಯಸಿಸಲ್ಲ, ಸಕ್ಕರೆ ತರಸಲ್ಲ, ಒಂದು ನಮ್ಮ ರವೆ ಎಲ್ಲ ಬರ್ತದೆ ಆ ಥರ ಮಾಡಿ ಇಟ್ಕೊಂಡಿದ್ದೇನೆ. ಹೌದು. ಇದನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೂ ಸ್ವೀಟ್, ಇನ್ನು ಮೇಲಿಂದ ಸಹ ಸ್ವೀಟ್. ಹೌದು. ಹೀಗೆ ಒಂದು ಕವರ್ ಅಪ್ ಮಾಡ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಸಕ್ಕರೆಯನ್ನು ಮನೆಯಲ್ಲೇ ಪುಡಿ ಮಾಡ್ಕೊಂಡಿದ್ದೇವೆ ನಾವು. ಪುಡಿ ಮಾಡಿಕೊಂಡು, ಅಂದರೆ ಪೂರ್ತಿ ಫೈನ್ ಪೌಡರ್ ಆಗಬಾರ್ದು, ಸ್ವಲ್ಪ ತರಿಯಾಗಿ ಸಿಗಬೇಕು. ಕ್ರಿಸ್ಟಲ್ಸ್ ಸಿಗಬೇಕು. ಸಿಗಬೇಕು ಅದರಲ್ಲಿ. ಅಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರ್ತದೆ. ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿಗಿಂತ ರುಚಿ ಅದಕ್ಕಿಂತನೂ ಜಾಸ್ತಿ. ಹಾಗೆ ಅಂಗಡಿಯಲ್ಲಿ ಅಷ್ಟು ಕೊಟ್ಟು ಬೇಕರಿಯಿಂದ ತರೋ ಬದಲು ಮನೆಯಲ್ಲೇ ಈ ಥರವಾಗಿ ಮಾಡ್ಬೋದು. ನಮ್ದೀಗ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತದ ಅಕ್ಕಿ ಹಿಟ್ಟಿನ ಬರ್ಫಿ ರೆಡಿ ಮಾಡಿದ್ದೇವೆ. ಅದು ಟೇಸ್ಟ್ ಹೇಗಂತ ನೀವು ಹೇಳಿದರೆ ವೀಕ್ಷಕರಿಗೂ ಗೊತ್ತಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನೀವು ಅಕ್ಕಿ ಹಿಟ್ಟಿನ ಬರ್ಫಿ ಹೇಳುವಾಗ ಅಕ್ಕಿ ಹಿಟ್ಟಿನ ಬರ್ಫಿನ ಹೇಗಿರ್ಬೋದು ಹೇಳಿ. ಹೌದು. ಬಟ್ ಇದು ಶೇಪ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡೋಣ ಹೇಗಿರುತ್ತೆ. ಓಕೆ, ಥ್ಯಾಂಕ್ ಯು. ಅಕ್ಕಿ ಹಿಟ್ಟಿಂದ ಬರ್ಫಿ ಕೇಳಿದ್ದೀರಾ, ಇಲ್ಲಿದೆ ನೋಡಿ. ಹೇಗೆ ಮಾಡೋದು ಗೊತ್ತಿಲ್ಲ ತಾನೇ? ಮತ್ತೊಮ್ಮೆ ಹೇಗೆ ಮಾಡೋದು ನೋಡಿ. ಅಕ್ಕಿ ಹಿಟ್ಟಿನ ಬರ್ಫಿ ತಯಾರಿಸುವ ವಿಧಾನ. ಮೊದಲು
ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಆನಂತರ 2 ಕಪ್ ಹಾಲಿಗೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಬಳಿಕ ಸ್ವಲ್ಪ ಸ್ವಲ್ಪವಾಗಿ ಅಕ್ಕಿ ಹಿಟ್ಟನ್ನು ಸೇರಿಸುತ್ತಾ ಸ್ವಲ್ಪ ಬಣ್ಣ ತುಪ್ಪ ಸೇರಿಸುತ್ತಾ ಮಗುಚಿ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಇದನ್ನು ಬೇಕಾದ ಆಕಾರದಲ್ಲಿ ತಟ್ಟೆಗೆ ಹಾಕಿಯೂ ತುಂಡು ಮಾಡಿಕೊಳ್ಳಬಹುದು. ಕೊನೆಯಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಒತ್ತಿ ಅಲಂಕರಿಸಿ ಸಕ್ಕರೆ ಪುಡಿಯನ್ನು ಉದುರಿಸಿ. ಈಗ ಸವಿಯಾದ ಅಕ್ಕಿ ಹಿಟ್ಟಿನ ಬರ್ಫಿ ಸವಿಯಲು ಸಿದ್ಧ. ಸೊ ಸ್ವೀಟ್ ಇದೆ, ಖಾರ ಖಾರ ಇದೆ. ಸೊ ಫಸ್ಟ್ ಅವ್ರ ಟೇಸ್ಟ್ ನೋಡಬೇಕು. ಖಾರ ನೋಡಿ ಫಸ್ಟಿಗೆ. ಖಾರವಾ? ಹಾಂ. ತೋಡಿ. ಸೊ ನಂದು ಒಂದು ಅಭ್ಯಾಸ ಇದೆ, ಸ್ವೀಟ್ ಆದಮೇಲೆ ಖಾರ ಬೇಕು. ಖಾರ ಬೇಕು. ಎಷ್ಟು ಬೇಕಾದರೂ ಸ್ವೀಟ್ ತಿಂತೀನಿ, ಆದರೆ ಆಮೇಲೆ ಲಾಸ್ಟ್ಗೆ ಫೈನಲ್ಗೊಂದು ಖಾರ ಬೇಕು. ಖಾರ ಬೇಕಾಗ್ತದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪಲ್ಯಕ್ಕೂ ಆಗುತ್ತೆ, ಪಲ್ಯ ಥರ ಭಾಜಿ ಥರನೂ ತಿನ್ಬೋದು. ಅನ್ನದ ಜೊತೆಗೆ ಅನ್ನ ಸಾರು ಸೈಡ್ಗೂ ಆಗುತ್ತೆ, ಸೈಡ್ಗೂ ಆಗುತ್ತೆ, ಹೌದು. ಅಥವಾ ಚಪಾತಿ ಪೂರಿ ಯಾವುದಕ್ಕೂ ಗ್ರೇವಿ ಥರ ಖಾರ ಮಾಡಿದ್ರೆ ಆಗುತ್ತೆ. ಆಗ್ತದೆ, ಹೌದು. ಬಹುಶಃ ಈ ಥರ ಖಾಲಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ. ಹೌದು, ನಾನಾಗಲೇ ಹೇಳಿದಾಗೆ ಸ್ನ್ಯಾಕ್ಸ್ ಟೈಪ್ ಸಹ ತಗೊಂಡು ಸಿಂಪಲ್ ಆಗಿ ಚಾದೊಟ್ಟಿಗ ಅದ್ರ ಜೊತೆಗೆ ಅಂದರೆ ಸುಮ್ಮನೆ ಬೋರ್ ಆಗ್ತಿದೆ, ಏನಾದರೂ ಹೊರಗಡೆಯಿಂದ ತರಿಸೋಣ ಅಂತ ಹೇಳೋ ಬದಲು ಇದೊಳ್ಳೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಆ್ಯಂಡ್ ಜಟ್ಪಟ್ ಕೂಡ ಆಗುತ್ತೆ, ಬೇಗ ಅಲ್ವಾ? ಹೌದು. ತುಂಬ ಚೆನ್ನಾಗಿದೆ, ವೆರಿ ನೈಸ್, ಟೇಸ್ಟಿ ಆಗಿತ್ತು. ಸೊ ಇದು ನೋಡೋಣ. ಸೊ ಅಕ್ಕಿ ಹಿಟ್ಟಿನ ಬರ್ಫಿ. ಸೊ ಗಟ್ಟಿ ಆಗಬೇಕು, ಆಮೇಲೆ ಈಗಿನ ಆಗಬೇಕು. ಹೌದು, ಈಗ ಸಾಫ್ಟ್ ಇದೆ. ಹೌದು, ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಗಟ್ಟಿ ಆಗುತ್ತೆ. ಬರ್ಫಿ ಕಡಕ್ ಅಂತ ಒಂದು ಪೀಸ್ ಸಿಗುತ್ತೆ. ಹೌದು. ಬಟ್ ಮೇಲೆಯಿಂದ ಸಕ್ಕರೆ ಪುಡಿ ಉದುರಿಸಿದ್ದು ಇದೆಲ್ಲ, ಅದು ತುಂಬ ಚೆನ್ನಾಗಿದೆ. ಒಂಥರ ಕ್ರಂಚಿನೆಸ್ ಮೇಲೆಯಿಂದ ಒಂದು ಬರುತ್ತೆ. ಹೌದು, ಮೇಲೆಯಿಂದ. ಇಲ್ಲಿ ನೀವು ಹಾಗೆ ಹೇಳಿದಾಗೆ ಖಾಲಿ ಒಂದು ಕೇಸರಿ ಬಾತ್ ತಿನ್ನ ಥರ ಟೇಸ್ಟ್ ಬರ್ತಿತ್ತು. ನಾವು ಇದನ್ನೆಲ್ಲ ಯೂಸ್ ಮಾಡಿದ್ರಲ್ಲಿ ಕ್ರಿಪ್ಸಿ ಆಗಿ ಬರ್ತಾ ಇದೆ. ಇಲ್ದಿದ್ರೆ ಬರೀ ಒಂಥರ ಆ ಲೈಟ್ ಸ್ವೀಟ್ ಅದ್ರ ಜೊತೆಗೆ. ಹೌದು, ಮೇಲೆಯಿಂದ ಬಂದಿದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ. ಹಾಗಾದ್ರೆ ನಿಮ್ಗೆ ಟೇಸ್ಟ್ ಆಯ್ತು, ಹಾಗಾದ್ರೆ ವೀಕ್ಷಕರಿಗೆ ಒಂದು ಅದ್ರ ಬಗ್ಗೆ ಹೇಳ್ಬಿಡಿ. ಖಂಡಿತವಾಗ್ಲು. ಸೊ ಇದನ್ನಂತೂ ಟ್ರೈ ಮಾಡಲೇಬೇಕು. ಹೌದು. ಯಾಕೆ ಅಂತ ಹೇಳಿದ್ರೆ ಟೇಸ್ಟಿ ಆಗಿದೆ, ಆಸಮ್ ಟೇಸ್ಟ್. ಯಾರು ಕೂಡ ಇದನ್ನ ಮಾಡ್ಕೊಳ್ಬಹುದು. ಅಂಡ್ ಅಕ್ಕಿ ಹಿಟ್ಟಿಂದ ಮಾಡಿದ್ದು ಟೇಸ್ಟ್ ನೋಡ್ತಾ ಇರುವಾಗ್ಲೂ ಗೊತ್ತಾಗ್ತಾ ಇಲ್ಲ. ಹೌದು, ಚೂರು ಗೊತ್ತಾಗ್ತಾ ಇಲ್ಲ ಅಕ್ಕಿ ಹಿಟ್ಟಿಂದ ಅಂತ. ಸೊ ಇನ್ಮೇಲೆ ಏನಾದ್ರೂ ಯಾರಿಗಾದ್ರೂ ಮಾಡಿ ಕೊಡಬೇಕು ಅಂತಿದ್ರೆ ಈ ತರ ಎಲ್ಲ ಮಾಡ್ಕೊಡ್ಬೋದು, ಕಮ್ಮಿಯಲ್ಲೂ ಆಗುತ್ತೆ. ಹೌದು, ಮನೇಲಿದ್ದ ವಸ್ತುನೆಲ್ಲ ಕಮ್ಮಿ ವೆಚ್ಚದಲ್ಲಿ ಓಡಬೇಕು, ಮನೆಗೆ ಅಂಗಡಿಗೆ ಹೋಗ್ಬೇಕಂತ ಏನಿಲ್ಲ. ಹೌದು, ಸೂಪರ್, ಒಳ್ಳೆ ರೆಸಿಪಿ ಮೇಡಮ್. ಆಕ್ಚುಲಿ ಎರಡು ಕೂಡ ತುಂಬಾ ಚೆನ್ನಾಗಿದೆ. ಎರಡು ಕೂಡ ಒಂಥರ ಡಿಫ್ರೆಂಟ್ ಇನೋವೇಟಿವ್ ಡಿಶಸ್. ಸೊ ಇದು ತುಂಬಾ ಚೆನ್ನಾಗಿದೆ, ಚೆನ್ನಾಗಾಯ್ತಲ್ಲ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಎಷ್ಟು ಟೇಸ್ಟಿ ಅಂದರೆ ಇನ್ನಷ್ಟು ತಿಂತಾ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ವೀಟ್ ಆದಮೇಲೆ ಖಾರ ಬೇಕು. ಸೊ ಪ್ರೋಗ್ರಾಮ್ ಮುಗಿಸ್ಕೊಂಡು ಇದನ್ನೆಲ್ಲ ನಾನು ಖಾಲಿ ಮಾಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿ ರೆಸಿಪೀಸ್ ಹೇಳ್ಕೊಟ್ಟಿದ್ರಿ ಆ್ಯಂಡ್ ವೆರಿ ಇನೋವೇಟಿವ್. ಸೊ ಯಾರೂ ಊಹಿಸಿದಂಥ ಒಂದು ಡಿಶನ್ನು ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಧನ್ಯವಾದ. ಆಗ್ಲೇ ಹೇಳಿದೆ ಕುಚ್ಚಲಕ್ಕಿಯಿಂದ ಇದನ್ನ ಟ್ರೈ ಮಾಡಬಹುದಾ ಅಂತ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಸಂತೋಷ್ ರೈಸ್ ಮಿಲ್ಸ್ ಅವರ ಮಾಡಿದ್ದಾರೆ, ಟ್ರೈ ಮಾಡುವ. ಎಷ್ಟು ಬೇಕಾದ್ರೂ ಈ ತರ ಬರ್ಫಿ ಮಾಡ್ಕೊಳ್ಬಹುದು. ಹೌದು, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೇಸರಿ ಬಾತಿಂದ ಮಾಡಿದ್ದಾರೆ ಅನ್ಕೊಂಡ್ರೆ ಇಲ್ಲ, ಇದಂತೂ ಅಕ್ಕಿ ಹಿಟ್ಟಿಂದ ಮಾಡಿದಂಥದ್ದು ವೆರಿ ಇನೋವೇಟಿವ್ ಡಿಶ್. ತುಂಬ ಖುಷಿ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ವೆಚ್ಚ ಮಾಡಿ ಬೇಕ್ರಿಯಿಂದ ನಾವು ಸ್ವೀಟ್ ಡಿಶಸನ್ನು ತರ್ತೀವಿ. ಈ ಥರ ನಾವು ಬರ್ಫಿ ಆಗಿರಲಿ ಇದನ್ನೆಲ್ಲ ತರಬೇಕಂದ್ರೆ ಬೇಕ್ರಿಗೆ ಹೋಗಬೇಕಾಗುತ್ತೆ. ಈಸಿಯಾಗಿ ಕಮ್ಮಿ ವೆಚ್ಚದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.